ಮಂಗಳೂರಿನ ಜಪ್ಪಿನಮೊಗರು ಮಹಾಕಾಳಿಪಡ್ಪು ಬಳಿ ಸ್ನೇಹಿತರೊಂದಿಗೆ ಕ್ರಿಕೆಟ್ ಆಡುತ್ತಿದ್ದ ಮೂಲತಃ ಹಾವೇರಿಯ ಜಿಲ್ಲೆಯ ಬ್ಯಾಡಗಿ ತಾಲೂಕು ಬನ್ನಿಹಟ್ಟಿ ಗ್ರಾಮದ ಪ್ರಸ್ತುತ ಮಹಾಕಾಳಿಪಡ್ಪು ನಿರ್ಮಲ ನಗರದಲ್ಲಿ ವಾಸವಾಗಿರುವ ಕಣ್ಣನಗೌಡ ಎಂಬುವರ ಪುತ್ರ 15 ವರ್ಷದ ವರುಣ್ ಚೆಂಡು ಹೆಕ್ಕಲು ಹೋದಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ ಮೃತಪಟ್ಟಿದ್ದಾನೆ. ಕಳೆದ ಶನಿವಾರ ಮಹಾಕಾಳಿಪಡ್ಪು ಅಂಡರ್ಪಾಸ್ ಬಳಿಯ ಭಜನಾ ಮಂದಿರದ ಬಳಿ ಸ್ನೇಹಿತರೊಂದಿಗೆ ಕ್ರಿಕೆಟ್ ಆಟವಾಡುತ್ತಿದ್ದ ವೇಳೆ ಚೆಂಡು ಮಂದಿರದ ಛಾವಣಿ ಮೇಲೆ ಬಿದ್ದಿತ್ತು. ಅದನ್ನು ಹೆಕ್ಕಲು ಮೇಲಕ್ಕೆ ಹೋಗಿದ್ದ ವಿದ್ಯುತ್ ತಂತಿ ಸ್ಪರ್ಶವಾಗಿ ಸಾವನ್ನಪ್ಪಿದ್ದಾನೆ. ಕಣ್ಣನಗೌಡ ಅವರು ಸುಮಾರು 25 ವರ್ಷಗಳ ಹಿಂದೆ ಮಂಗಳೂರಿಗೆ ಬಂದಿದ್ದು ಮಹಾಕಾಳಿಪಡ್ಪುವಿನಲ್ಲಿ ಸಣ್ಣ ಕ್ಯಾಂಟೀನ್ ನಡೆಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ವರುಣ್ 3 ಮಕ್ಕಳಲ್ಲಿ ಮಧ್ಯದವನಾಗಿದ್ದು ತಂದೆ ತಾಯಿ ಅಣ್ಣ ಮತ್ತು 3.5 ವರ್ಷದ ತಂಗಿಯನ್ನ ಅಗಲಿದ್ದಾನೆ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಬಾಲಕನ ಮನೆಗೆ ಭೇಟಿ ನೀಡಿದ್ದು ಹೆತ್ತವರಿಗೆ ಸಾಂತ್ವನ ಹೇಳಿದ್ದಾರೆ. ಸರ್ಕಾರದಿಂದ ಸಾಧ್ಯವಾಗುವ ಪರಿಹಾರ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಕಳೆದ ವಾರ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಬಾಲಕ ಕಾಯುತ್ತಿದ್ದ. ಈತ ತಂದೆ ಜೊತೆ ಕ್ಯಾಂಟೀನ್ ಕೆಲಸದಲ್ಲೂ ನೆರವಾಗ್ತಾ ಇದ್ದ.